ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿಡಿ ಲಾಗ್ಸ್. ಸೂಪರ್ ಸೀನರಿ ನೋಡ್ಬೋದು ಹೇಗೆ ಕಾಣ್ತುಂಟು, ಬೆಟ್ಟ ಗುಡ್ಡಗಳೆಲ್ಲ. ನಾವೀಗ ರೋಡಿನ ಮಧ್ಯದಲ್ಲಿದ್ದೇವೆ. ಇದು ಚಾರ್ಮಾಡಿಯ ಒಂದು ಗುಡ್ಡ ಪ್ರದೇಶದ ಒಂದು ಸೀನರಿಯನ್ನು ನಿಮಗೆ ತೋರಿಸ್ತೇವೆ. ನೋಡಿ ಹೇಗೆ ಕಾಣ್ತುಂಟು ಅಂತ ಹೇಳಿ. ಅಲ್ಲಿ ಅಲ್ಲ ನೀರೆಲ್ಲ ಬೀಳುದು, ಅಲ್ಲಿ ದೂರದಿಂದ ಅಲ್ಲ, ಅಲ್ಲಿಂದೆಲ್ಲ ನೀರು ಬೀಳುದು. ನೋಡಿ ಈಚೆಯಿಂದ ಈಗ ಬಸ್ ಹೋದದ್ದು ಈಗ ಅಲ್ಲಿ ಪಾಸ್ ಆಗ್ತದೆ. ನೋಡಿ ಅಲ್ಲಿ ಕಾರು ಮತ್ತೆ ಅಲ್ಲಿ ಈಚೆಯಿಂದ ಈಗ ಹೋಯ್ತಲ್ಲ ಉಂಟು. ಎಷ್ಟು ದೂರ ಉಂಟಲ್ಲ ಇಲ್ಲಿಂದ ಸಲ್ಲಿಗೆ. ನೋಡು ಆ ಮೇಲಿಂದಲ್ಲ ನೀರು ಕೆಳಗೆ ಹರಿದು ಬೀಳ. ನೋಡಿ ಅಲ್ಲಿಂದ ಬಸ್ ಹೋಗ್ತುಂಟದು. ಇಲ್ಲಿಂದ ಈಗ ಓದದಷ್ಟೇ ಹೇಗೆ ಕಾಣ್ತದೆ ನೋಡಿ. ಇಲ್ಲಿಂದ ಕಾರು ಹೋಯ್ತಲ್ಲ, ಹಾಗೆ ನಾವು ಬಸ್ ಅಲ್ಲಿಗೆ ಹೋಗಿ ಮುಟ್ಟಿ. ನೋಡಿ ಇಲ್ಲಿ ಒಂದು ಮರ ಒಂದು ಇಲ್ಲಿ ಇರ್ತಿರ್ಲಿಲ್ಲ, ಅದು ಭಾರಿ ಒಂದು ಒಳ್ಳೆ ಸೀನರಿ. ನೋಡಿ ಇಲ್ಲಿ ಕೆಳಗಡೆ ಆಚೀಚೆಲ್ಲ ಕೆಳಗೆ ಹೋಗಿ ಜಾರಿ ಕೆಳಗೆ ಬಿದ್ದರೆ ಸಿಕ್ಲಿಕ್ಕಿಲ್ಲ. ನೋಡಿ ಸೂಪರ್. ಇದೆಲ್ಲ ಈ ಟೈಮ್ನಲ್ಲಿ ಬರಬೇಕು ನೋಡಲಿಕ್ಕೆ. ಮತ್ತು ಜಾಸ್ತಿ ಹೆಚ್ಚು ಜನ ಬರೋದು ಮಳೆಗಾಲದಲ್ಲಿ. ಮುಂದೆ ನಡ್ಕೊಂಡು ಹೋಗುವ. ನಮ್ಮ ಗಾಡಿಯಲ್ಲಿ ಇಟ್ಟಿದ್ದಾರೆ, ಅವರು ಗಾಡಿಯಲ್ಲಿ ಬರ್ತಾರೆ. ನಾನೀಗ ನಡ್ಕೊಂಡು ಸ್ವಲ್ಪ ಮುಂದೆ ಹೋಗುವ ಅಂತೇಳಿ. ನೋಡಿ ಹೇಗೆ ಕಾಣ್ತಾ ಉಂಟು ಸೀನರಿಯಲ್ಲಿ. ಕೆಳಗೆಲ್ಲ ಫುಲ್ಲು ನೋಡಿ. ಅಲ್ಲಿ ನೀರು ಹೋಗ್ತಾ ಉಂಟು ಕೆಳಗೆ. ಇಲ್ಲಿ ಆನೆ ಎಲ್ಲ ಉಂಟಂತೆ ಮರ, ನನಗೆ ಗೊತ್ತೇ ಇರಲಿಲ್ಲ. ಅಲ್ಲೆಲ್ಲ ಆನೆ ಎಲ್ಲ ದಾಟಿ ಹೋದಂತ ಜಾಗ ಎಲ್ಲ ನೋಡಿದ್ದೀವಿ. ಫುಲ್ಲು ಮಳೆಗಾಲದಲ್ಲಿ ಅಂತ ಇಲ್ಲಿ ನೋಡಲಿಕ್ಕೆ ಭಾರಿ ಚಂದ ಕಾಣ್ಬೋದು. ನೋಡಿ ಎಷ್ಟು ಫುಲ್ಲು ಕಾಡು ಕೆಳಗೆ. ವಾಹ್, ಇಲ್ಲಿ ಸೂಪರ್ ಮಾರಿ. ನೋಡಿ ಇಲ್ಲಿ ಯಾವ ಬೆಟ್ಟ ಗುಡ್ಡ ನೋಡ್ಬೋದು ಎಷ್ಟು ದೂರದಲ್ಲಿ ಹೇಗೆ ಕಾಣ್ತದೆ ನೋಡಿ. ಈಗ ಸಂಜೆ ಆಗುವಾಗ ಫುಲ್ಲು ಕತ್ತಲಾಗೋದೆಲ್ಲ ನೋಡಿ. ಮಂಜು ಬರ್ತಾ ಉಂಟು ಆ ಕಡೆಯಿಂದ. ಸೂಪರ್. ನೋಡ ಅಲ್ಲಿ ಅದೆಲ್ಲ ನರ್ಸರಿ ಆಗಿ ಮಾಡಿದ್ದಾರೆ. ಅಲ್ಲಿ ಗಿಡ ಎಲ್ಲ ನೆಟ್ಟಿದ್ದಾರೆ. ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗ್ತದೆ. ಅದು ಹೋಗ್ಬೇಕಾದ್ರೆ ಆ ಊರಿಗೆ ಹೋಗ್ಬೇಕು. ಆ ಊರಿಗೆ ಹೋಗುದಲ್ಲ, ಕೆಳಗಿಂದ ಹೋಗುವ. ಅಲ್ಲಿ ನೀರುಂಟ ನೋಡಿ. ಅಲ್ಲಿ ನೀರುಂಟಲ್ಲ, ಅಲ್ಲಿಂದ ಪಾಸ್ ಆಗಿ. ಅಲ್ಲಿಂದ ದೇವಸ್ಥಾನ ಅಲ್ಲವ, ಡ್ಯಾಮ್. ಬಿಸಿಲು ಬಾರಿ ಜೋರುಂಟು. ಬಿಸಿಲಲ್ಲಿ ಕಣ್ಣೆಲ್ಲ ಉರಿತುಂಟು, ಕಣ್ಣಲ್ಲಿ ನೀರು ಬರ್ತಾ ಉಂಟು. ನೋಡಿ ದರ್ಶನ ಹೆಲ್ಮೆಟ್ ತೆಗಿಲಿಲ್ಲ. ಸುದರ್ಶನ ಹೆಲ್ಮೆಟ್ ತೆಗಿಲಿಲ್ಲ. ಒಂದು ರಾಶಿ ಬೀಡ ತಿಂದು ಬೈಕಲ್ಲಿ ತುರ್ಕು ಅಂತಿಲ್ಲ ಹೋಗಲು. ನನಗೆ ಬೈಕಲ್ಲಿ ಹೋಗುವಾಗ ಉಂಟಲ್ಲ, ಒಂದು ಬೀಡ ಬೇಕೇ ಬೇಕು. ಒಂದು ಅಂತ ಇಲ್ಲ, ಅಲ್ಲಿಂದ ಇಲ್ಲಿಗೆ ಒಂದು 20 ಆಯ್ತಾ ಅಂತ. 20 ಬೀಡ ತಿಂದ್ರೆ ಚಿಕ್ಕಮಂಗ್ಳೂರಿಗೆ ಒಂದು 50 ಆಗ್ತದ. ನೋಡ ಕೆಳಗೆ ಶಬ್ದ ಕೇಳುದು ನೋಡಂತೆ ಅಲ್ಲ. ನೋಡು ಹೋಗು. ನಾವು ಇಲ್ಲಿಂದ ಇನ್ನು ಮುಂದೆ ಹೋಗುವ. ಅಲ್ಲಿ ಮುಂದೆ ಹೋದ ನಂತರ ಅಲ್ಲಿ ಇದುಂಟಲ್ಲ, ಒಂದು ದೇವಸ್ಥಾನ ಉಂಟು, ಚಿಕ್ಕದೊಂದು ದೇವಸ್ಥಾನ. ಅದು ಯಾವುದು ದೇವರು? ಗಣಪತಿ ದೇವರು. ಸಣ್ಣದೊಂದು ಗುಡಿ ಉಂಟು. ಪ್ರತಿಯೊಬ್ಬರು ಸಹ ಈ ಚಿಕ್ಕಮಂಗ್ಳೂರು ಮೂಡಿಗೆರೆಯಿಂದ ಬಂದು ಮಂಗಳೂರು ಕಡೆಗೆ ಹೋಗುವಾಗ ಆ ದೇವರಿಗೆ ಕಾಣಿಕೆ ಎಲ್ಲ ಹಾಕಿ ಇಲ್ಲಿಂದ ಮುಂದೆ ಹೋಗ್ತಾರೆ. ಕೆಳಗಡೆ ಮಂಗಳೂರಿಂದ ಬಂದಿರೋ ಸಾಗಿ ಅಲ್ಲಿ ಒಂದು ಕಾಣಿಕೆ ಹಾಕಿ ಅಲ್ಲಿಂದ ನಂತರ ಆಚೆ ಕಡೆ ಹೋಗುದು. ಯಾವುದೇ ಏನು ತೊಂದರೆ ಆಗದಾಗೆ ಗಣಪತಿ ದೇವರು ಕಾಯಬೇಕು ಅಂತೇಳಿ ದೇವರಲ್ಲಿ ಒಂದು ಬೇಡಿ ಹೋಗುದು. ಈಗ ನಾವು ಸಹ ಅದೇ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿ ಒಂದು ಕಾಣಿಕೆಲ್ಲ ಹಾಕಿ ಹೋಗುವ ಅಂತೇಳಿ. ಆಚೆ ಕಡೆ ಬಿಸಿಲಿನಲ್ಲಿ ಕಾಣುದೇ. ಬಾರ ಸರ್, ಈಗಲೂ ಎಷ್ಟು ಕೋಲ್ಡ್ ಆಗ್ತದೆ. ಸ್ವಲ್ಪ ಹೊತ್ತಾದ್ರೆ ಎಲ್ಲ ಹಂಸ
ಕೈಗ ಹೌದಾ ನಿನ್ನ ಬ್ಯಾಗಲ್ಲಿ ಓ ಇಲ್ಲೆಲ್ಲ ಅದು ಉಂಟು ಹುಳ ಉಂಟಲ್ಲ ರಕ್ತ ಇರುವಂಥದ್ದು ನೋಡಿ. ಇಲ್ಲಿ ಈಗ ಸಹ ನೀರು ಬರ್ತಾ ಉಂಟದ. ವಿಡಿಯೋ ಆಗ್ತಾನೆ ಉಂಟು ಬೈಕಲ್ಲಿ ಹೋಗುವ. ಸೋಮಯ್ಯ ಕಾಡು, ಸೋಮನ ಕಾಡು, ಅದು ಯಾವುದು ಇದು ಮಾಡಿ ಅದು ನಮ್ಮ ಅಂಗಿಯೊಳಗೆ ಹೋಗಿ ಭಾರಿ ಗೋಲ್ಡ್, ಭಾರಿ ತಂಪು. ಎ ಸಿ ಒಳಗೆ ಎ ಸಿಯ ಒಳಗೆ ಇದ್ದಾಗೆ ಹೋದಾಗೆ ನೋಡಿ. ಬೆಟ್ಟ ನೋಡಿ, ಬೆಟ್ಟ ಇವೆಲ್ಲ ಬಂದರೆ ಬನ್ನಿ, ಚಾರ್ಮಡಿಗೆ ಬನ್ನಿ, ಇದೆಲ್ಲ ಬಂದು ಒಳ್ಳೇದು. ಬಂದರೆ ಮಧ್ಯಾಹ್ನ ನಂತರನೇ ಬರಬೇಕು. ಇಲ್ಲಿಗೆಲ್ಲ ಬಂದರೆ ಆಗಬೇಕು ಆಫೀಸಿಗೆ. ಮಧ್ಯಾಹ್ನ ಒಂದು 2:30 ನಂತರ ಇಲ್ಲಿಗೆ ಬರಬೇಕು. ಆಗೆಲ್ಲ ಒಂಥರ ಚಳಿ ಚಳಿ ಕೋಲ್ಡ್ ವಾತಾವರಣ, ಭಾಳ ಒಳ್ಳೆಯದಾಗ್ತದೆ. ನೋಡಿ ಅಂಶ ಗಡಗಡಗಡ ನೋಡಿ. ಈಗ ಅವತ್ತು ಇಲ್ಲಿದ್ದಲ್ಲ ಒಬ್ಬ ಜಾರಿ ಕೆಳಗೆ ಬಿದ್ದದ್ದು, ಜಾರಿ ಕೆಳಗೆ ನೋಡಿ. ಹನುಮಂತ ದೇವಸ್ಥಾನ ಬಂದು ಅಲ್ಲಿ ಕಾಣ್ತದೆ ನೋಡಿ. ಇಲ್ಲೆಲ್ಲ ಕಾಣಿಕೆ ಹಾಕಿ ನಮಸ್ಕಾರ ಮಾಡಿ ನೀರು ಚೆಲ್ಲಿದೆ. ಫಸ್ಟಿಗೊಂದು ಕೈಕಾಲು ಮುಖ ಎಲ್ಲ ತೊಳೆದು ದೇವರಿಗೆ ಮಡ್ಡ ಬೀಳುವಂತೆ. ಕುಂಕುಮಕ್ಕೆ ಕೊಡು. ನಾವು ಈಗ ಅಣ್ಣಪ್ಪ ಸ್ವಾಮಿ ಸನ್ನಿಧಿ ದೇವಸ್ಥಾನದ ಎದುರು ಕಡೆ ಇದ್ದೇವೆ. ನೋಡಲಿಕ್ಕೆ ಕಾಣ್ತಾ ಉಂಟು ನೋಡಿ. ಎಲ್ಲ ಗಾಡಿಯವರು ಬಂದು ಇಲ್ಲಿ ನಿಲ್ಲಿಸಿ ಪ್ರಸಾದ ತೆಕ್ಕೊಂಡು ಹೋಗ್ತಾರೆ ಕಾಣಿಕೆ ಹಾಕಿ. ಅಲ್ಲಿ ಇಲ್ಲಿದ್ದೇವೆ ಗಣಪತಿ, ಇಲ್ಲಿ ನೋಡುವಾಗ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ. ನೋಡಿ ದೊಡ್ಡ ಒಂದು ಬಂಡೆ ಕಲ್ಲ, ಅದರ ಕೆಳಗಡೆ ದೇವಸ್ಥಾನ. ಬೇರೆ ಇಲ್ಲಿ ಯಾವುದು ಬಿಲ್ಡಿಂಗ್ ಆಗಲಿ ಅಂಗಡಿ ಆಗಲಿ ಯಾವುದಿಲ್ಲಿದೆ, ಇಲ್ಲಿ ಸ್ವಲ್ಪ ಇರುವುದು. ಇದೊಂದು ರೂಮ್ ಎಲ್ಲ ಇರ್ಬೋದು, ರೂಮ್ಗಳು ಕಾಣಬೇಕಿತ್ತು ಮೇಲೆ ಎಲ್ಲ ನೋಡುವಾಗ. ನೋಡಿ ಟಾಯ್ಲೆಟ್ ಅಲ್ಲಿ ಇಲ್ಲಿ ಉಂಟು, ಟಾಯ್ಲೆಟ್ ಉಂಟು, ಅದರ ಬಾಗಿಲೊಂದು ಸರಿ ಉಂಟು. ಮೇಲೆಲ್ಲ ಫುಲ್ಲು ದೊಡ್ಡ ಬಂಡೆಕಲ್ಲು. ಭಯಂಕರ ಚಳಿ ಆಗ್ತುಂಟು. ಚಳಿ ಈಗಲೇ ಸ್ಟಾರ್ಟ್ ಆಯ್ತಲ್ಲ. ಆದರೆ ನಾವು ಇಷ್ಟು ಬೇಗ ಬಂದು ಇಲ್ಲಿ ಘಾಟಿ ಆಗ್ತಿರಲ್ಲ ಇತ್ತು. ಮತ್ತೆ ಸಂಜೆ ಜೋರು ಚಳಿ, ಈಗಲೇ ಚಳಿ ಹಾಂ. ಈಗ ನಾವು ಚಾರ್ಮಾಡಿ ಘಾಟಿ ಎಂಡ್ ಆಗ್ತದೆ. ನಾವೀಗ ಕಾಪಿಗೆ ಬಂದೆವು. ಚಾರ್ಮಾಡಿ ಘಾಟಿ ಈ ಎರಡು ಡಿವೈಡರ್ ಬಂತು ಹೇಳಿದ್ರೆ ಎಂಡ್ ಆಯಿತು ಅಂತೆಲ್ಲ ಲೆಕ್ಕ. ಊರೆಲ್ಲ ಶುರುವಾಯಿತು. ಇನ್ನು ಅಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲ ಬರಲಿಕ್ಕೆ ಸಿಕ್ಕಲಿಕ್ಕೆ ಶುರುವಾಯಿತು ಅಲ್ಲ. ನೋಡಿ ಈಗ ಇಲ್ಲಿ ಎಲ್ಲ ಒಂದೊಂದು ಮನೆಗಳೆಲ್ಲ ಕಾಣಲಿಕ್ಕೆ ಶುರುವಾಯಿತು. ಶಬರಿಮಲ ದೇವಸ್ಥಾನ, ಇಲ್ಲಿ ದೇವಸ್ಥಾನಗಳಿವೆ, ಇಲ್ಲಿ ದೇವಸ್ಥಾನ ಮತ್ತು ಅಂಗಡಿಗಳೆಲ್ಲ ಇಲ್ಲಿ ಶುರುವಾಯಿತು. ಇವತ್ತಿನ ವಿಡಿಯೋ ಇಲ್ಲಿ ತನಕ. ನಾಳೆ ಇಲ್ಲಿಂದ ನಂತರ ಮುಂದುವರಿಸುವ ನಮ್ಮ ವ್ಲಾಗನ್ನು ಇಲ್ಲಿಗೆ ನಾವು ಇವಾಗ ಎಂಡ್ ಮಾಡ್ತಿದ್ದೇವೆ.